ಧನ್ಯವಾದ ಮಾತಾಜಿ. ಮಾತಾಜಿ ಆಗಿದೆ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಪ್ರೇಯರ್ ಮಾಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च. हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तु ते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणी. जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರಿಂದ ಆಯೋಜಿಸಿರುವ ಶ್ಲೋಕ ಕಲಿಯುವ ತರಗತಿಗೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಪ್ರೆಸಿಡೆಂಟ್ ಆದ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಮತ್ತು ಎಲ್ಲ ಪ್ರಭುಗಳಿಗೆ ಗುರುಗಳಿಗೆ ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ವಂದನೆಗಳನ್ನು ತಿಳಿಸಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು 3ನೇ ಅಧ್ಯಾಯ 21ನೇ ಶ್ಲೋಕದಿಂದ ಪ್ರಾರಂಭಿಸೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ಲೋಕ 21. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅಂದ್ರೆ ಲೋಕಃ ತದನು ವರ್ತತೆ ಅಂತ ಅನುವಾದ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ದೊಡ್ಡವರು ಏನ್ ಮಾಡಿದ್ರೆ ಅದನ್ನೇ ಸಣ್ಣವರೆಲ್ಲ ಫಾಲೋ ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರನ್ನ ಫಾಲೋ ಮಾಡ್ತಾರೆ, ಅವ್ರು ಫಾಲೋಯರ್ಸ್ ಅಲ್ಲ ಅಂತ ಈ ಶ್ಲೋಕ ಹೇಳ್ತಾ ಇದ್ದೇನೆ. ಕೃಷ್ಣ ಫಾಲೋ ಮಾಡಿ. ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ
स यत् प्रमाणं कुरुते लोकस्तदनुवर्तते यद्यदाचरति श्रेष्ठः तत्तदेवेतरो जनः स यत् प्रमाणं कुरुते लोकस्तदनुवर्तते यद्यदाचरति श्रेष्ठः तत्तदेवेतरो जनः स यत् प्रमाणं कुरुते लोकस्तदनुवर्तते यद्यदाचरति श्रेष्ठः तत्तदेवेतरो जनः स यत् प्रमाणं कुरुते लोकस्तदनुवर्तते यद्यदाचरति श्रेष्ठः तत्तदेवेतरो जनः स यत् प्रमाणं कुरुते लोकस्तदनुवर्तते प्रमाणं कुरुते ಶ್ಲೋಕ 22 ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಂ ಅವಾಪ್ತವ್ಯಂ ಅಥವಾ ನಾನಾವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಅನುವಾದ: ಪ್ರಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ, ನನಗೆ ಯಾವುದರ ಅಭಾವವೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಅಂದ್ರೆ ಪರಮಾತ್ಮಂಗೆ ಏನು ಬೇಕಿಲ್ಲ, ಅವನಿಗೆ ಆರಾಮಕ್ಕಿರ್ಬೋದು, ಅವನು ಜಾಲಿಯಾಗಿರ್ತಾನೆ ಅವನಲ್ಲಿ ಗೋಲೋಕದಲ್ಲಿ. ಅಂದ್ರೂ ಅವನೇನು ಮಾಡ್ಬೇಕಾಗೂ ಇಲ್ಲ, ಅವನಿಗೆ ಯಾವ್ದ್ರ ಅಭಾವನೂ ಇಲ್ಲ, ಅವನಿಗೆ ಏನು ಬೇಕಾಗೂ ಇಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಆದ್ರೂ ಕೂಡ ಅವನು ಈ ಲೋಕದ ನಿಯಮಗಳನ್ನ ಪಾಲಿಸ್ತಾ ಇದ್ದಾನೆ, ಕರ್ತವ್ಯನ. ಅದ್ ಯಾತಕ್ಕೆ ಅಂದ್ರೆ ನಾವೆಲ್ಲ ಅವನನ್ನು ಫಾಲೋ ಮಾಡ್ತೀವಿ ಅಂತ. ಲೋಕಸ್ತದನು ಬರ್ತೈತೆ ಹಿಂದಿನ ಶ್ಲೋಕದಲ್ಲಿ ಓದತ್ವಲ್ಲ, ಅದಕ್ಕೋಸ್ಕರ ನಮ್ಮ ಲೋಕಕ್ಕೋಸ್ಕರ ತೋರ್ಸೋದಕ್ಕೋಸ್ಕರ ಅವನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ
त्रिषु लोकेषु किञ्चन नानावाप्तमवाप्तव्यं वर्त एव च कर्मणि न मे पार्थस्ति पार्थस्य कर्तव्यम् कर्तव्यम् त्रिषु लोकेषु किञ्चन लोकेषु किञ्चन नानावाप्तमवाप्तव्यम् वर्त एव च कर्मणि न मे पार्थास्ति कर्तव्यं त्रिषु लोकेषु किञ्चन नानावाप्तमवाप्तव्यं वर्त एव च कर्मणि न मे पार्थस्ति कर्तव्यम् त्रिषु त्रिषु लोकेषु किञ्चन नानावाप्तमवाप्तव्यम् वर्त एव च कर्मणि कर्मणि हरे कृष्ण माताजी ಹೇಳಿಸಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಶ್ಲೋಕ 21 ಅಕ್ಷತಾ ಮಾತಾಜಿ ಹೇಳಿ हरे कृष्ण माताजी यद्यदाचरति श्रेष्ठाः तत्तदेवेतरो जनः स यत् प्रमाणं कुरुते लोकस्तदन वर्तते हरे कृष्ण माताजी ಮಾತಾಜಿ ಶ್ರೇಷ್ಠ ಅದು ಶ್ರೇಷ್ಠಾಹ ಇಲ್ಲ ಅಲ್ಲಿ ದೀರ್ಘ ಇಲ್ಲ ಆಮೇಲೆ श्रेष्ठः ಶ್ರೇಷ್ಠ ಲೋಕಸ್ತದನು ವರ್ತತೆ ತದನು ವರ್ತತೆ ಅಲ್ಲ ತದನು ನು ಇದೆ ಅಲ್ಲಿ लोकस्तदनु वर्तते ಹಾ ಸರಿ ಹರೇ हरे कृष्ण माताजी ಧನ್ಯವಾದಗಳು ಮಾತಾಜಿ ಭಾಗ್ಯಲಕ್ಷ್ಮಿ ಮಾತಾಜಿ ಶ್ಲೋಕ 20 ಮಾತಾಜಿ 21 ಮಾತಾಜಿ ಮಾತಾಜಿ ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ ಹಾ ಕೇಳಿಸ್ತಿದೆ ಹೇಳಿ ಶ್ಲೋಕ 21 ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದಾನುವರ್ತತೆ ಲೋಕಸ್ತದನು ವರ್ತತೆ ಸರಿ ಮಾತಾಜಿ ದಾವನ್ ದೀರ್ಘ ಬಂತು ಬಾಕಿ ಎಲ್ಲ ಸರಿ ಇತ್ತು ಲೋಕಸ್ತದನು ವರ್ತತೆ ತತ್ತದೇವೇತರು ಹರೇ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಮಾತಾಜಿ ಚೆಲ್ವಮ್ಮ ಮಾತಾಜಿ ಶ್ಲೋಕ 21 ಹೇಳಿ ಹರೇ ಕೃಷ್ಣ ಮಾತಾಜಿ ಮಾತಾಜಿ ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತನದನುವರ್ತತೆ ಲೋಕಸ್ತದನು ವರ್ತತೆ ಲೋಕಸ್ತದನುವರ್ತತೆ ಹರೇ ಸರಿ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ ಒಂದು ನಿಮಿಷ ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಂಜುಳಾ ಆವ್ ಮಾತಾಜಿ ಹೇಳಿ ಶ್ಲೋಕ 21 ಹರೇ ಕೃಷ್ಣ ಮಾತಾಜಿ ಯದ್ಯದಾಚರತಿ ಶ್ರೇಷ್ಠಾಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕದಸ್ತಾನುವರ್ತತೆ ಲೋಕಸ್ತದನು ವರ್ತತೆ ಲೋಕಸ್ತದನುವರ್ತತೆ ಲೋಕಸ್ತದನು ವರ್ತತೆ ಸರಿ ಧನ್ಯವಾದಗಳು ಮಾತಾಜಿ ಶ್ಲೋಕ 22 ಶ್ರವಂತಿ ಮಾತಾಜಿ ಹೇಳಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ 22 ಮಾತಾಜಿ ಹಾ ಮಾತಾಜಿ ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಮಾತಾಜಿ ಚೆನ್ನಾಗಿ ಹೇಳಿದ್ದು ಕವಿತಾ ರೆಡ್ಡಿ ಮಾತಾಜಿ ಶ್ಲೋಕ 22 ಹೇಳಿ ಕವಿತಾ ರೆಡ್ಡಿ ಮಾತಾಜಿ हरे कृष्ण माताजी श्लोक 22 न मे पार्थास्ति कर्तव्यं त्रिषु लोकेषु किञ्चन नानवाप्तमवाप्तव्यं
ವರ್ತಯೇವ ಚ ಕರ್ಮಣಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಸರಿಯಾಗಿ ಹೇಳಿದ್ರಿ. ಇನ್ನು ಓಕೆ, ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22 ಹೇಳಿ ಪ್ರಭುಜಿ. ಮಾತಾಜಿ 21, 22 ಮಾತಾಜಿ. 22, 22. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ನಾ ಮೇ ಪಾರ್ಥಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಮಾತಾಜಿ ಸರಿ ಬಂತ ಮಾತಾಜಿ. ನಾನಾವಾಪ್ತಮವಾಪ್ತವ್ಯಂ, ಅದು ಒಂದೇ ವರ್ಡ್ ತರ ಹೇಳ್ಬೇಕು. ಇಲ್ಲರೆ ನಾನಾವಾಪ್ತಂ ಅವಾಪ್ತವ್ಯಂ ಮತ್ತೆ ಬಿಡಿಸಿ ಮಾತಾಜಿ. ನಾನಾವಾಪ್ತಮವಾಪ್ತವ್ಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಸರಿ. ಶ್ಲೋಕ 23. ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಅನುವಾದ: ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಅಂದ್ರೆ ಯಾವಾಗ್ಲೂ ಲೀಡರ್ ಸರಿಯಾಗಿರ್ಬೇಕು. ಇಲ್ಲದೆ ಹೋದ್ರೆ ಫಾಲೋ ಮಾಡೋರೆಲ್ಲ ಅವನೇನ್ ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತೀವಿ. ಅದರಿಂದ ಮನುಷ್ಯರು ಕೂಡ ತಪ್ಪು ಮಾಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ನಾನ್ ಜಾಗರೂಕನಾಗಿ ನಿಯತನಾಗಿರ್ಬೇಕು. ಜಾಗರೂಕನಾಗಿ ನಿರತನಾಗದೆ ಹೋದ್ರೆ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸ್ತಾರೆ. ಯದಿ ಹ್ಯಯಂ ನ ವರ್ತೇಯಂ ಯದಿ ಯಹಂ ನ ಅದು ಹ್ಯ ಹ್ಯಂ ಹ್ಯ ಹಂ ಹ್ಯ ಹಂ ಹ್ಯಯಂ ಹ್ಯ ಹಂ ಹ್ಯ ಮತ್ತೆ ಇದೆ, ಹಮ್ ಇದೆ. ಹ್ಯ ಹಂ ಅಂತ ಹೇಳಿ ಹ್ಯ ಹಂ. ಯದಿ ಹ್ಯಹಂ ನ ವರ್ತೇಯಂ ಅದು ವರ್ಡ್ ಸ್ಪ್ಲಿಟ್ ಮಾಡಿದ್ರೆ ಹಿ ಅಹಂ ಅಂತ ಆಗತ್ತೆ. ಹೆಹಮ್ಮನ ಅದು ಸ್ಪ್ಲಿಟ್ ಮಾಡಿದ್ರೆ ಹಂಗಾಗುತ್ತೆ. ಬಟ್ ಹೇಳುವಾಗ ಹೇಳಕ್ ಆಗಲ್ಲ, ಕಷ್ಟ ಆಗುತ್ತೆ. ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯದಿ ಹ್ಯಹಂ ನ ವರ್ತಂತೆ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ.
यदि ह्यहं न वर्तेयं जातु कर्मण्यतन्द्रितः मम वर्तन्ते मनुष्याः पार्थ सर्वशः। ಶ್ಲೋಕ 24. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मा प्रजाः. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मा ಪ್ರಜಾಃ. ಅನುವಾದ: ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವುದು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಅದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ತಾನ್ ಮಾಡದೆ ಹೋದ್ರೆ ಏನಾಗುತ್ತೆ, ಒಬ್ಬ ಲೀಡರ್ ಏನು ಮಾಡದೆ ಹೋದ್ರೆ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಹರೇ ಕೃಷ್ಣ. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मः प्रजाः. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मः प्रजाः. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मः प्रजाः. उत्सीदेयुरिमे लोकाः न कुर्यां कर्म चेदहं संकरस्य च कर्ता स्याम् उपहन्यामि मः प्रजाः. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂರ್ಣಿಮಾ ರಮಾನಾಥ್ ಮಾತಾಜಿ ಹೇಳಿ. ಶ್ಲೋಕ 23 ಮಾತಾಜಿ. ಮಾತಾಜಿ. ಯದಿ ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮೋಟೋಜಿ 82 ಇದು ವಿಜಯಲಕ್ಷ್ಮಿ ಮಾತಾಜಿ. ಅದು ಸ್ಟೈಲಸ್ ಅಂದ್ರೆ ವಿಜಯಲಕ್ಷ್ಮಿ. ಇನ್ನೊಬ್ರು ಮಂಜುಳಾ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಮಾತಾಜಿ. ವಿಜಯಲಕ್ಷ್ಮಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 23. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮಾನುಷ್ಯಾ ಪಾರ್ಥ ಸರ್ವಶಃ. ಹರೇ ಮನುಷ್ಯ ಪಾರ್ಥ ಸರ್ವಶಃ. ಮಾನುಷ್ಯ ಇಲ್ಲ, ಮನುಷ್ಯ. ಮನುಷ್ಯ ಪಾರ್ಥ ಸರ್ವಶಃ. ಹರೇ ಕೃಷ್ಣ.
ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏ ಮಂಜುಳಾ ಹೇಳ ಮಾತಾಜಿ. ಹೇ ಮಂಜುಳಾ ಮಾತಾಜಿ ಹೇಳಿ ಮಾತಾಜಿ. ಶ್ಲೋಕ 23. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ 23 ಹೇಳಿ. ಯದಿ ಹಂ ನ ವರ್ತೇಯ ಜಾತು ಕರ್ಮಣ್ಯತಂದಿತಃ ಮಮ ವತ್ತಾನುವರ್ತಂತೆ ಮನುಷ್ಯ ಪಾತ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ಮೊದಲನೇ ಲೈನು ವರ್ತೇಯಂ, ವರ್ತೇಯ ಅಂದ್ರೆ ವರ್ತೇಯಂ. ಓಕೆ ಸರಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 23 ಹೇಳ ಮಾತಾಜಿ. 24 ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 24. ಉಚ್ಛೇದೇಯುರ್ಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಿಮಾತ್ ಪ್ರಜಾಃ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಫಸ್ಟ್ ಲೈನ್ ಉತ್ಸೀದೆ, ಉತ್ಸೇ ಅಲ್ಲ, ಉತ್ಸೀದೆ ಯುರಿಮೆ ಲೋಕ. ಉತ್ಸೀದೇಯುರ್ಮೇ ಲೋಕಾಃ ಕರೆಕ್ಟ್ ಆಯ್ತಾ ಮಾತಾಜಿ? ಸರಿ ಸರಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 24 ಹೇಳಿ. ರೇಖಾ ವಿಜಯಕುಮಾರ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಆಮೇಲೆ ಹೇಳ್ತೀನಿ ಮಾತಾಜಿ, ಇಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದೀನಿ, ಆಮೇಲೆ ಹೇಳ್ತೀನಿ ಮಾತಾಜಿ. ನೆಕ್ಸ್ಟ್ ಹೇಳಿ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 24 ಹೇಳಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹೇಳ್ತೀನಿ. ಶ್ಲೋಕ 24. ಉತ್ಸದೀಯೂರೇ ಮೇ ಲೋಕಾಃ ನ ಕುರ್ಯಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಶಾಂ ಉಪಹಮ್ಯಾಮಿ ಮಾ ಪ್ರಜಾ. ಮಾತಾಜಿ ಎಲ್ಲಿ ತಪ್ಪಾಯ್ತು? ಉತ್ಸೀದೆ ಯುರಿಮೆ ಮಾತಾಜಿ ಫಸ್ಟ್ ಲೈನು. ಉತ್ಸೀದೆ ಯುರಿಮೆ ಲೋಕಾಃ. ಉತ್ಸೀದೆ ಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಶಾಂ ಕರ್ತಾಶಾಂ ಉಪಹ್ಯಾಮಿ ಮಾ ಪ್ರಜಾ. ಉಪಹನ್ಯಾಮಿ ಮಾ ಪ್ರಜಾಃ. ಉಪಹನ್ಯಾಮಿ ಮಾ ಪ್ರಜಾ. ಪ್ರಜಾಃ ಮಾತಾಜಿ ಟ್ರೈ ಮಾಡ್ತೀನಿ ಮಾತಾಜಿ. ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಶ್ಲೋಕ 24. ದೀಕ್ಷಾ ಮಾತಾಜಿ. ದೀಕ್ಷಾ ಮಾತಾಜಿ ಶ್ಲೋಕ 24 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24 ಹೇಳಿ. ಹಾ ಹೇಳ್ತೀನಿ ಮಾತಾಜಿ. ಉಚ್ಛೇದೇರಿಯಂ ಲೋಕಂ ನ ಕುರ್ಯಂ ಕರ್ಮ ಚೇದಂ ಸಂಕರಸ್ಯ ಚ ಕರ್ತಾಶಾಂ ಉಪಹನ್ಯಾಮಿ ಮಾ ಪ್ರಜಾ. ಪ್ರಜಾಃ. ಪ್ರಭುಜಿ ಮೊದಲನೇ ಲೈನು ಉತ್ಸೀದೆ ಯುರಿಮೆ ಲೋಕಾಃ. ಉತ್ಸೀದೆ ಯುರಿಮೆ. ಹಾ ಮಾತಾಜಿ. ಬಾಕಿ ಎಲ್ಲ ಪರವಾಗಿಲ್ಲ ಬಂತು. ಇದೊಂದು ವರ್ಡ್ ಮಾತ್ರ ತಪ್ಪ. ಹಾ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. ಶ್ಲೋಕ 25. సక్త కూర్చోకపోతాను మా డాక్టర్ దగ్గర మధ్యాహ్నం వస్తారంట 4 గంటలు వస్తారంట
सक्ता कर्मण्य विद्वांसो यथा कुर्वन्ति भारत कुर्याद् विद्वांस्तथा सक्तः चिकीर्षुर्लोकसङ्ग्रहम्। सक्ताः कर्मण्य विद्वांसो यथा कुर्वन्ति भारत कुर्याद् विद्वांस्तथा सक्तः ಚಿಕೀರ್ಷುರ್ಲೋಕಸಂಗ್ರಹಂ ಅಂತ ಹೇಳ್ಬೇಕು. ಅರ್ಕವತ್ತೆಲ್ಲ ಮುಂಚೆ ತಗೋಬೇಕು. ಚಿಕೀರ್ಷುರ್ಲೋಕಸಂಗ್ರಹಂ. ಅನುವಾದ: ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಅಜ್ಞಾನಿಗಳಿಗೆ ಗೊತ್ತಿರಲ್ಲ ಹೇಗ್ ಮಾಡ್ಬೇಕು ಅನ್ನೋದು. ಅವ್ರ ಫಲನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕರ್ಮನ್ ಮಾಡ್ತಾರೆ. ಅದೇ ತರ ವಿದ್ವಾಂಸರು ಏನ್ ಮಾಡ್ಬೇಕು, ಅವ್ರ ಯಾವ್ದ್ರಲ್ಲೂ ಆಸಕ್ತಿ ಇಟ್ಕೊಳ್ಳದೆ ಜನಸಾಮಾನ್ಯರನ್ನ ಯೋಗ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗಕ್ಕೆ ಕರ್ಮವನ್ನು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಆಕ್ಚುಲಿ ಅದು ಕರ್ಮಣ್ಯ ವಿದ್ವಾಂಸ ಅನ್ನೋದು 2 ವರ್ಡ್. ಕರ್ಮಣ್ಯ ಅವಿದ್ವಾಂಸೋ ಅಂತ 2 ಸೇರ್ಕೊಂಡಿದೆ. ಸಕ್ತ ಕರ್ಮಣಿ ಅವಿದ್ವಾಂಸಃ ಅಂತ ವರ್ಡ್ ಟು ವರ್ಡ್ ಕೊಡ್ತಾರಲ್ಲ ಅದರಿಂದ. ಸೊ 2 ವರ್ಡ್ ಸೇರ್ಕೊಂಡಿದೆ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ತಥಾ ಸಕ್ತಃ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕಸಂಗ್ರಹಂ ಚಿಕೀರ್ಷುರ್ಲೋಕಸಂಗ್ರಹಂ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕಸಂಗ್ರಹಂ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕಸಂಗ್ರಹಂ. ಕರ್ಮಣ್ಯ ವಿದ್ವಾಂಸೋ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ತಥಾ ಸಕ್ತಃ ಚಿಕೀರ್ಷುರ್ಲೋಕಸಂಗ್ರಹಂ. ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಶ್ಲೋಕ 26. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ
ವಿದ್ವಾನ್ ಯುಕ್ತ ಸಮಾಚರನ್. ಅನುವಾದ: ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕರಕುತ್ತದೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ಬಿಡಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಅವ್ರು ಏನ್ ಹೇಳ್ತಾ ಇದ್ದಾನೆ, ನಾವು ನಿಯತ ಕರ್ತವ್ಯಗಳನ್ನ ಬಿಟ್ಬಿಟ್ರೆ, ಕರ್ಮಕ್ಕೆ ಅಂಟಿಕೊಂಡಿರೋ ಕೆಲಸ ನಿಲ್ಸ್ಬಿಟ್ರೆ ಅವ್ರ ಮನಸ್ಸು ಡಿಸ್ಟರ್ಬ್ ಆಗೋಗುತ್ತೆ, ಬೇರೆ ಕಡೆ ಹೋಗುತ್ತೆ. ಆದ್ರಿಂದ ವಿದ್ವಾಂಸರು ಅಂತ ಕೆಲಸನ ಬಿಡಬಾರ್ದು, ನಿಲ್ಲಿಸಬಾರ್ದು, ಭಕ್ತಿ ಭಾವದಿಂದ ಕೆಲಸ ಮಾಡ್ಬೇಕು. ಮತ್ತು ಅಜ್ಞಾನಿಗಳನ್ನ ಕೃಷ್ಣ ಪ್ರಜ್ಞೆಗೆ ಕ್ರಮವಾಗಿ ಕರ್ಕೊಂಡು ಹೋಗ್ಬೇಕು. ಆ ಚಟುವಟಿಕೆಯಲ್ಲಿ ಅವರನ್ನ ತೊಡಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ನಾ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಹೇಳಿಸಿ ಮಾತಾಡಿ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕರ್ಮಾಣಿ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸ ತಥಾ ಸಕ್ತಾಃ ಚಿಕೀರ್ಷೋ ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಕರ್ಮಣಿ ಅಲ್ಲ, ಕರ್ಮಣ್ಯ ವಿದ್ವಾಂಸೋ. ನ್ಯಾಯ ಇದೆ ಅಲ್ಲಿ. ಸಕ್ತ ಕರ್ಮಣ್ಯ ವಿದ್ವಾಂಸೋ. ಕರ್ಮಣ್ಯ ಅಲ್ಲ, ಕರ್ಮಣ್ಯ ವಿದ್ವಾಂಸೋ. ಕುರ್ಯಾತ್ ವಿದ್ವಾಂಸ ತಥಾ ಸಕ್ತಃ. ಕುರ್ಯಾತ್ ವಿದ್ವಾಂಸ ತಥಾ ಸಕ್ತಃ. ಚಿಕೀರ್ಷುರ್ಲೋಕ ಸಂಗ್ರಹಂ. ಚಿಕೀರ್ಷುರ್ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎನ್ ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಶ್ಲೋಕ 25. ಕೇಳಿಸ್ತಾ ಇಲ್ಲ ಮಾತಾಜಿ, ಕಟ್ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್. ಮಾತಾಜಿ ಹಾ ಹೇಳಿ, ಕೇಳಿಸ್ತಿದೆ. ಸರಿ ಕೇಳಿಸ್ತಿಲ್ಲ ಮಾತಾಜಿ.
ಕಟ್ ಕಟ್ ಆಗತ್ತೆ ಮತ್ತೆ. ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೀವು ಮಾತಾಡೋವಾಗ ಕೇಳಿಸುತ್ತೆ, ಶ್ಲೋಕ ಕಟ್ 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 ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗಿ. ಹೇಳಿ ಹೇಳಿ. ಶ್ಲೋಕ 25 ಹೇಳಿ. MN ಸಾಯಿಲಕ್ಷ್ಮಿ ಮಾತಾಜಿ. ಇಲ್ಲ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 25, 24 ಮಾತಾಜಿ. 25. ಶ್ಲೋಕ 25. ಸಕ್ತ ಕರ್ಮಣ್ಯ ವೇದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಧನ್ಯವಾದಗಳು ಮಾತಾಜಿ. ಚೆಲ್ವಮ್ಮ ಮಾತಾಜಿ ಹೇಳಿ. ಶ್ಲೋಕ 25 ಹೇಳಿ. ಚೆಲ್ವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಸರಿ, ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಶ್ಲೋಕ 26 ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಸರಿ, ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಈಗ ಹೇಳಲಿಕ್ಕೆ ಆಗ್ತದೆ ಮಾತಾಜಿ ನಿಮ್ಗೆ? ರೇಖಾ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 26 ಹೇಳಿ. ಹಾ ಮಾತಾಜಿ. ಶ್ಲೋಕ 26. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ವಿದ್ವಾನ್ ಯುಕ್ತ ಸಮಾಚರನ್. ಯುಕ್ತ ವಿದ್ವಾನ್ ಯುಕ್ತ ಸಮಾಚರನ್. ಸರಿ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮೋಟೋಜಿ 8 ಸ್ಟೈಲಸ್ ಮಾತಾಜಿ. ಮೋಟೋಜಿ ಸ್ಟೈಲಸ್ ವಿಜಯಲಕ್ಷ್ಮಿ ಮಾತಾಜಿಯ. ಸ್ಟೈಲಸ್ ಅಂತಿದ್ರೆ ಅವರು ವಿಜಯಲಕ್ಷ್ಮಿ. ಹರೇ ಕೃಷ್ಣ. 25, 26 ಮಾತಾಜಿ. 26 ಹೇಳಿ. ಓಕೆ. ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಕನ್ನಡ L2 ಹೇಳಿ ಮಾತಾಜಿ. 26. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 26 ಮಾತಾಜಿ. 27 ಮಾತಾಜಿ. 26 ಹೇಳಿ ಮಾತಾಜಿ. ಶ್ಲೋಕ ಹೇಳಿ ನೀವು. ಸರಿ ಮಾತಾಜಿ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಸರಿ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಸರಿ. 27 ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅನುವಾದ: ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು
ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸ್ತಾನೆ. ನಮ್ಗೆ ಪ್ರಕೃತಿ ತ್ರಿಗುಣಗಳು ಇದೆಯಲ್ಲ, ಅವುಗಳು ನಮ್ಮಿಂದ ಕೆಲಸಗಳನ್ನ ಮಾಡಿಸುತ್ತವೆ. ಆದ್ರೆ ನಾವೇನ್ ಅನ್ಕೋತೀವಿ, ಅಹಂಕಾರದಿಂದ ಮೂಢನಾದವನು ತಾನೇ ಎಲ್ಲಾನು ಮಾಡ್ತೀನಿ ಅಂತ ಭಾವಿಸ್ತಾನೆ. ನಾನ್ ಮಾಡ್ದೆ ಅಂತ ಹೇಳ್ಕೊತಾನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಆಕ್ಚುಲಿ ಇಲ್ಲಿ ಎಸ್ ತರ ಇದೆಯಲ್ಲ, ಅದು ಬರಬಾರ್ದು, ತಪ್ಪಿದೆ. ಬುಕ್ಕಲ್ಲಿ ಕರ್ತಾಹಮಿತಿ ಮನ್ಯತೆ ಅಷ್ಟೇ ಇರೋದು. ಸೊ ಆ ಎಸ್ ಅನ್ನ ತಗೋಬೇಡಿ, ಸರಿ, ತಪ್ಪಿದೆ. ಕರ್ತಾ ಅಹಂ ಇತಿ ಮನ್ಯತೆ, ಕರ್ತಾಹಮಿತಿ ಮನ್ಯತೆ. ಆ ಎಸ್ ಇಲ್ಲ, ಎಸ್ ಇದ್ಬಿಟ್ರೆ ಇನ್ನು ದೀರ್ಘವಾಗಿ ಎಳಿಬೇಕು, ತಪ್ಪಾಗತ್ತೆ. ಆಮೇಲೆ ಕರ್ತಾ ಅಹಮಿತಿ ಅಂತ ಹೋಗುತ್ತದೆ. ಅದರಿಂದ ಕರ್ತಾಹಮಿತಿ ಮನ್ಯತೆ, ಕರ್ತಾ ಸರಿ ಬುಕ್ಕಲ್ಲೇ ತಪ್ಪಿದ್ಯೋ ಏನೋ. ಕರ್ತಾಹಮಿತಿ, ಕರ್ತಾ ಅಂತ ದೀರ್ಘ, ಕರ್ತಾಹಮಿತಿ ಮನ್ಯತೆ, ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಶ್ಲೋಕ 28. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಅನುವಾದ: ಹೇ ಮಹಾಬಾಹುವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ. ಅದರಿಂದ ಅವನು ಅರ್ಜುನಂಗೆ ಹೇಳ್ತಾ ಇದ್ದಾನೆ, ಪರಮ ಸತ್ಯ ಅಂತ ತಿಳಿದವನು ಇಂದ್ರಿಯ ಅಥವಾ ಇಂದ್ರಿಯ ವಿಷಯ ತೃಪ್ತಿಯಲ್ಲಿ ತೊಡಗೋದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇವೆರಡು ಡಿಫ್ರೆನ್ಸು ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ
इति मत्वा न सज्जते तत्त्ववित्तु महाबाहो गुणकर्म विभागयोः गुणागुणेषु वर्तन्ते इति मत्वा न सज्जते गुणागुणेषु वर्तन्ते इति मत्वा न सज्जते तत्त्ववित्तु महाबाहो गुणकर्म विभागयोः गुणागुणेषु वर्तन्ते इति मत्वा न सज्जते तत्त्ववित्तो महाबाहो गुणकर्म विभागयोः गुणगुणेषु वर्तन्ते इति मत्वा न सज्जते तत्त्ववित्तु महाबाहो गुणकर्म विभागयोः गुणागुणेषु वर्तन्ते इति मत्वा न सज्जते तत्त्ववित्तु महाबाहो ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಮತ್ತೆ ಚೆಲ್ವಮ್ಮ ಮಾತಾಜಿ ಹೇಳಿ. ಚೆಲ್ವಮ್ಮ ಮಾತಾಜಿ. ಮಾತಾಜಿ ಯಾವ್ದು ಹೇಳಿ ಮಾತಾಜಿ? ಶ್ಲೋಕ 27 ಹೇಳಿ ಮಾತಾಜಿ. 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತೃಹಮಿತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ. ಸರಿ, ಧನ್ಯವಾದಗಳು ಮಾತಾಜಿ. ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 27. ಯಾವ್ದು ಮಾತಾಜಿ? 27. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾನೆ ಹಮ್ಮತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ. ಕರ್ತಾಹಮಿತಿ ಮನ್ಯತೆ. ಕರ್ತಾಹ ಹಮ್ಮತಿ ಮನ್ಯತೆ. ಅಲ್ಲ, ಕರ್ತಾಹಮಿತಿ ಅಷ್ಟೇ. ಕರ್ತಾಹಮಿತಿ ಇಲ್ಲಾಂದ್ರೆ ಕರ್ತಾಹಂ ಇತಿ. ಕರ್ತಾಹಮಿತಿ ಮನ್ಯತೆ. ಕರ್ತಾಹಂ ಇತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ. ಹಮ್ ಅನ್ಬೇಕಲ್ಲಿ ನೀವು. ಕರ್ತಾಹಂ ಇತಿ ಮನ್ಯತೆ. ಮಿತಿ ಮನ್ಯತೆ. ಸರಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾನಿ ಹಮ್ಮಿತಿ ಮನ್ಯತೆ. ಕರ್ತಾಹಂ ಇತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಅಕ್ಷತಾ ಮಾತಾಜಿ ಅಲ್ಲ, ದೀಕ್ಷಾ ಮಾತಾಜಿ ಹೇಳಿ. ದೀಕ್ಷಾ ಪ್ರಭುಜಿ. ದೀಕ್ಷಾ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 27ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಪ್ರಕೃತಿ ಹೈ ಕ್ರಿಯಾಮಾನಾನಿ ಗುಣೈ ಕರ್ಮಾಣಿ ಸರ್ವಸ್ಯ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಸರ್ವಶಃ ಅದೊಂದು ಶಹ ಆಕಾರ ಹೋಯ್ತು, ಬಾಕಿ ಸರಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27ನೇದ್ದು ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಸರಿ. ಧನ್ಯವಾದ.
ಚೆನ್ನಾಗಿ ಹೇಳಿದ್ರು ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಸುಜಾತ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಯಾವ್ದು ಹೇಳ್ಬೇಕು ಮಾತಾಜಿ? 28 ಶ್ಲೋಕ 28 ಹೇಳಿ. ಶ್ಲೋಕ 28. ತತ್ವಿವಿತ್ತು ಮಹಾಭಾವೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಮಾತಾಜಿ ಫಸ್ಟ್ ವರ್ಡ್ ತತ್ವವಿತ್ತು. ತತ್ವವಿತ್ತು ಮಹಾಭಾವೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಸರಿ. ಧನ್ಯವಾದಗಳು ಮಾತಾಜಿ. ಶ್ರವಂತಿ ಮಾತಾಜಿ ಶ್ಲೋಕ 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ ಶ್ಲೋಕ 28 ಹೇಳಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹೇಳ್ತೀನಿ ಮಾತಾಜಿ. ಯಾವತ್ತು 27? ಹೇಳಿ ಮಾತಾಜಿ. 27 ಹೇಳಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಸರಿ, ಚೆನ್ನಾಗಿ ಹೇಳಿದ್ದು. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಶ್ಲೋಕ 28 ಹೇಳಿ. ಹೇಳ್ತೀನಿ ಮಾತಾಜಿ. ಶ್ಲೋಕ 28. ತತ್ವಮಿತ ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು, ತೂಗು ತಾವತ್ತಿದೆ, ಸ್ವಲ್ಪ ಪ್ರೆಸ್ ಮಾಡಿ ಹೇಳಿ. ತತ್ವವಿತ್ತು ಮಹಾಬಾಹೋ. ತತ್ವವಿತು ಮಹಾಬಾಹೋ. ವಿತ್ತು ಅಲ್ಲ ಮಾತಾಜಿ, ವಿತ್ತು. ವಿತ್ತು ತತ್ವವಿತ್ತು ಕೂಡ ತಾವತ್ತಿದೆ. ತತ್ವವಿತ್ತು. ಎಸ್, ಕರೆಕ್ಟ್. ಕವಿತಾಮಣಿ ಮಾತಾಜಿ. ಕವಿತಾಮಣಿ ಮಾತಾಜಿ ಶ್ಲೋಕ 27 ಹೇಳಿ. ಹರೇ ಕೃಷ್ಣ ಮಾತಾಜಿ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗು ಮಾತಾಜಿ. ಸರಿ. ಶ್ಲೋಕ 29. ಪ್ರಕೃತೇರ್ಗುಣ ಸಮ್ಮೂಢ. ಸಮ್ಮಾಢ ಇದೆ, ತಪ್ಪಿದೆ. ಸಮ್ಮೂಢ. ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತೇರ್ಗುಣ ಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಅನುವಾದ: ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿ ಆಸಕ್ತರಾಗುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಪ್ರಕೃತಿ ಗುಣಗಳಿಂದ ಮೂಢರಾದವರು ಅಜ್ಞಾನಿಗಳು. ಮೂಢರು ಅಂದ್ರೆ ಅಜ್ಞಾನಿಗಳೇ. ಅವ್ರು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಯಲ್ಲ ಇರ್ತಾರವ್ರು. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವರಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ಬೇಕು ಅಂತ. ಹರೇ ಕೃಷ್ಣ. ಪ್ರಕೃತೇರ್ಗುಣ ಸಮ್ಮೂಢಾಃ ಪ್ರಕೃತೆ ಸಜ್ಜಂತೆ ಗುಣ ಕರ್ಮಸು ತಾನ ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್.
प्रकृतेर्गुणसम्मूढाः सज्जन्ते गुणकर्मसु प्रकृते गुणकर्मसु तान् कृष्णविदो मन्दान् कृष्णविन्ना विचालयेत् तान कृष्णवितो मंदान् कृष्णविन्ना विचालयेत् प्रकृतेर्गुणसम्मूढाः सज्जन्ते गुणकर्मसु तान् कृष्णविदो मन्दान् कृष्णविन्ना विचालयेत् प्रकृते सज्जन्ते गुणकर्मसु तान कृष्णविदो मंदान् कृष्णविन्ना विचालयेत् प्रकृतेर्गुणसम्मूढाः सज्जन्ते गुणकर्मसु तान् कृष्णविदो मन्दान् कृष्णविन्ना विचालयेत् प्रकृते गुणसम्मूढाः सज्जन्ते गुणकर्मसु तान् कृष्णविदो मंदान् कृष्णविन्ना विचालयेत् ಶ್ಲೋಕ 30 मयि सर्वाणि कर्माणि सन्न्यस्याध्यात्मचेतसा निराशीर्निर्ममो भूत्वा युध्यस्व विगतज्वरः मयि सर्वाणि कर्माणि चेतसा निराशीर्निर्ममो भूत्वा युध्यस्व ವಿಗತಜ್ವರಃ. ಅನುವಾದ: ಆದುದರಿಂದ ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವವಿಲ್ಲದೆ, ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಕ್ಲೀನ್ ಆಗಿ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನ್ಗೆ. ಎಲ್ಲ ಕರ್ಮನೆಲ್ಲ ನನಗೆ ಅರ್ಪಿಸ್ಬಿಡು, ಸಂಪೂರ್ಣನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡು ಯಾವ ಕರ್ಮದ ಬಗ್ಗೆನೂ ಫಲಾಪೇಕ್ಷೆ ಇಲ್ಲದೆ, ಒಡೆತನದ ಭಾವ ಇಲ್ಲದೆ, ಜಡತ್ವನೂ ಇಲ್ಲದೆ ಯುದ್ಧ ಮಾಡು, ನಿನ್ ಕರ್ತವ್ಯ ಮಾಡು ಅಂತ ಹೇಳ್ತಾರೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸಾ
ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿ. ಮಂಜುಳಾ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 29 ಹೇಳಿ ಮಾತಾಜಿ. 29 ಅಲ್ವಾ ಮಾತಾಜಿ? ಹಾ ಮಾತಾಜಿ. ಪ್ರಕೃತಿರ್ಗುಣಸಂಭೂಢಾಃ ಸಜ್ಜನ್ತೆ ಗುಣಕರ್ಮಸು ತನಕೃತ್ಸಾವಿದೋ ಮಂದಾನ್ ವಿಚಾಲಯೇತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮಾತಾಜಿ ಮಾತಾಜಿ ಇದೊಂದ್ಸಲ ಹೇಳಿ ಮಾತಾಜಿ. ಸಂಜತೆ ಗುಣ ಕರ್ಮಸು ತಾನೇ ಕೃತೋನ ವಿಂದೋ ಮಂದ. ಇದನ್ನೊಂದ್ಸಲ ಹೇಳಿ ಮಾತಾಜಿ. ಪ್ರಕೃತೇರ್ಗುಣ ಸಮೂಢಾಃ ಸಜ್ಜಂತೆ. ಮಾತಾಜಿ ಸಜ್ಜಂತೆ, ಅದು ಜಾಗೆ ಜಾವತ್ತಿದೆ, ಸೊನ್ನೆನೂ ಇದೆ. ಸಜ್ಜಂತೆ ಗುಣ ಕರ್ಮಸು ತಾನ ಕೃತ್ಸ್ನ ವಿಧೋ ಮಂದಾನ್. ತಾಗೆ ಸಾವತ್ತು ನಾವತ್ತು ಎರಡು ಇದೆ. ತಾನ ಕೃತ್ಸ್ನ ವಿಧೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಗೊತ್ತಾಯ್ತಾ ಮಾತಾಜಿ? ತಾನೇ ಕೃತನ್ಸೋ ವಿಂದೋನ ಮಾತಾಜಿ. ತಾನ ಕೃತ್ಸ್ನ, ಕೃತ್ಸ್ನ, ತಾಗೆ ಸಾವತ್ತು ನಾವತ್ತು ಎರಡು ಇದೆ. ಆಯ್ತು ಆಯ್ತು ಮಾತಾಜಿ. ಹರೇ ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. 28 ಅಲ್ವಾ ಮಾತಾಜಿ? 9ನೇ ಶ್ಲೋಕ ಹೇಳಿ. 29. 29 ಹೇಳ್ತೀನಿ ಮಾತಾಜಿ. ದರ್ಶನ ದೊಡ್ಡದ್ ಮಾಡ್ಕೊಂತ ಇದ್ದೀನಿ. ಶ್ಲೋಕ 29. ಪ್ರಕೃತೆ ಗುಣ ಸಂಮೂಢಾಃ. ಸಮೂಢಾಃ ಮಾತಾಜಿ, ಅದು ಸಮೂಢನಾದ ಇದು ತಪ್ಪಿದೆ ಈ ಪ್ರಿಂಟ್. ಪ್ರಕೃತೆ ಗುಣ ಸಂಮೂಢಾಃ ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಧನ್ಯವಾದಗಳು. ಸರಿ, ಸರಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಆಗಿದ್ದೀರಿ ನೀವು, ಹೇಳಿ. ಕವಿತಾ ಮಾತಾಜಿ, ಕವಿತಾ ರೆಡ್ಡಿ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸುತ್ತೆ ಮಾತಾಜಿ? ಕೇಳಿಸ್ತಿದೆ, ಹೇಳಿ. ಪ್ರಕೃತೆ ಗುಣ ಸಮೂಢಾಃ ಸಜ್ಜಂತೆ ಗುಣ ಕರ್ಮಸು ತಾನ ಕೃಸ್ತವಿದೋ ಬಂಧಾನ್ ಕೃಸ್ತವಿನ್ ವಿಚಾಲಯೇತ್. ಕೃಷ್ಣವಿನ್ನ ವಿಚಾಲಯೇತ್. ಕೃಸ್ತವಿನ್ ವಿಚಾಲಯೇತ್. ವಿಚಾಲಯೇತ್. ಹರೇ ಕೃಷ್ಣ. ಚೆನ್ನಾಗಿ ಕೇಳಿಸ್ತು ಮಾತಾಜಿ ಈಗ. ಧನ್ಯವಾದಗಳು. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 29 ಹೇಳಿ. ನೆಟ್ವರ್ಕ್ ಸ್ಲೋ ಇದೆ ಅದು. ಮಾತಾಜಿ ನಾನು ಶ್ಲೋಕ 29 ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಸಜ್ಜಂತೆ ಗುಣ ಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ ವಿಚಾಲಯೇತ್. ಕಟ್ ಆಗ್ತಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸ್ಲೋ ಇದೆ ಮಾತಾಜಿ ನಿಮ್ದು. ಹೇಳಿದ್ರು ಸರಿಯಾಗಿ ಹೇಳಿದ್ರು. ಇಲ್ಲಿ ಕೊನೆಯದು ಕೃಷ್ಣ ವಿನ್ನ ಅಂದ್ರೆ ವಿನ್ ಅಂದ್ರ ಗೊತ್ತಾಯ್ತು. ಹೌದು. ಓಕೆ, ನೆಕ್ಸ್ಟ್. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 29 ಹೇಳಿ ಮಾತಾಜಿ ನೀವು. ಹೇಳ್ತೀನಿ ಮಾತಾಜಿ. ಪ್ರಕೃತೇರ್ಗುಣ ಸನ್ಮೂಢಾಃ ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣಂ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್.
ಮಾತಾಜಿ ಎಲ್ಲಿ ತಪ್ಪಾಯ್ತು ಗೊತ್ತಾಗ್ಬೇಕು. ಮಾತಾಜಿ ಕೃಷ್ಣ ಮಾಡ್ಬಿಟ್ರಿ ನೀವು. ಕೃಷ್ಣ ಕೃಷ್ಣ ಮಾತಾಜಿ ಇದು ತಾಗೆ ಸಾವತ್ತು ನಾವತ್ತು ಕೃತ್ಸ್ನ. ಲಾಸ್ಟ್ ಲೈನ್ ಮಾತಾಜಿ. ಎರಡರಲ್ಲೂ ಬರುತ್ತೆ ಅದು ಕೃಷ್ಣ ಅನ್ನೋದು. ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣ ವಿನ್ನ ವಿಚಾಲಯೇತ್. ತಾನ ವಿದೋ ಮಂದಾನ್ ಕೃಷ್ಣ ವಿನ್ನ ವಿಚಾಲಯೇತ್. ಮಾತಾಜಿ ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಎ ಮಾತಾಜಿ ಹೇಳಿ. ಮಂಜುಳಾ ಎ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ ಎಷ್ಟು ಮಾತಾಜಿ? 29 ಹೇಳಿ ಮಾತಾಜಿ ನೀವು. ಶ್ಲೋಕ 29. ಪ್ರಕೃತೇರ್ಗುಣ ಸಮ್ಮೂಢಾಃ ಸಜ್ಜಂತೆ ಗುಣ ಕರ್ಮಸು ತಾನ ಕೃತ್ಸ್ನವಿಧೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಚೆನ್ನಾಗಿ ಹೇಳಿದ್ರೆ ಧನ್ಯವಾದಗಳು ಮಾತಾಜಿ. ಮೋಟೋಜಿ ಸ್ಟೈಲ್ಲೆಸ್ ವಿಜಯಲಕ್ಷ್ಮಿ ಮಾತಾಜಿ ಹೇಳಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 9ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ನಿರಾಶೀರ್ನಿರ್ಮಮೋ ಭೂತ್ವಾ. ನಿರಾಶೀರ್ನಿರ್ಮಮೋ ಭೂತ್ವಾ. ಸರಿ ಮಾಡ್ತೀನಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿ ಎಲ್ರು. ನಿರ್ಮಲಾ ಮಾತಾಜಿ. ಓದ್ಲಾ ಮಾತಾಜಿ? ವಿಜಯಲಕ್ಷ್ಮಿ ಹೇಳ್ತೀನಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಇನ್ನೊಬ್ರು ವಿಜಯಲಕ್ಷ್ಮಿ ಬಂದ್ರು. ಹೇಳಿ. ಈ ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಮೋಹ ನಿರಾಶೀರ್ನಿರ್ಮಮೋ ಭೂತ್ವಾ ಯದ್ಯಾಸ್ವಾವಿಗತಜ್ವರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸನ್ಯಾಸ ಅಲ್ಲ ಮಾತಾಜಿ, ಸನ್ಯಸ್ಯಾಧ್ಯಾತ್ಮ ಚೇತಸ. ಸನ್ಯಾ ಬರಲ್ಲ, ಅಲ್ಲೊಂಚೂರು ದೀರ್ಘ ಮಾಡ್ತೀರಾ ನೀವು. ಯುದ್ಧಸ್ವ ಅಷ್ಟೇ, ಯುದ್ಧಸ್ವಲು ಇದೆ, ಯುದ್ಧ ಅಂತೀರ. ಅದೊಂಚೂರು ದೀರ್ಘ ಕಟ್ ಮಾಡಿ ಅಷ್ಟೇ. ಸನ್ಯಾಸ್ಯಾಧ್ಯಾತ್ಮ ಚೇತಸ. ಸನ್ಯಸ್ಯಾಧ್ಯಾತ್ಮ ಚೇತಸ. ಸನ್ಯಾಸ್ಯಾಧ್ಯಾತ್ಮ ಚೇತಸ. ಯುದ್ಧಸ್ವ ಕೊನೆಯದು ವರ್ಣ. ಯುದ್ಧಸ್ವ. ನಿರಾಶ್ರೀ ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರ. ಜ್ವರಃ ವಿಗತಸ್ಯ ಜ್ವರಃ. ಸರಿ. ಓಕೆ ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. 30ನೇ ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ನಿಗತಜ್ವರಃ. ವಿಗತಜ್ವರಃ. ವಿಗತಜ್ವರಃ. ಸರಿ ಆಯ್ತು. ಹರೇ ರಾಜೇಶ್ವರಿ ಮಾತಾಜಿ ಶ್ಲೋಕ 30 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮಹಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಚೆನ್ನಾಗಿ ಹೇಳಿದ್ರು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಮಾತಾಜಿ ಸ್ವಲ್ಪ ಲಿಂಕ್ ಹಾಕಿ ಅಟೆಂಡೆನ್ಸ್ದು. ಹಾ ಮಾತಾಜಿ. ಓಕೆ. ರೇಖಾ ವಿಜಯಕುಮಾರ್ ಮಾತಾಜಿ ಹಾಕ್ತೀನಿ. ರೇಖಾ ವಿಜಯಕುಮಾರ್ ಮಾತಾಜಿ ಶ್ಲೋಕ 30 ಹೇಳಿ. ಶ್ರವಂತಿ ಮಾತಾಜಿ ಶ್ಲೋಕ 30 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಭೂ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ದು. ಪೂರ್ಣಿಮಾ ರಾಮನಾಥ್ ಮಾತಾಜಿ. ಹಾ ಮಾತಾಜಿ, ಶ್ಲೋಕ 30 ಮಾತಾಜಿ. ಹಾ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರವಂತಿ ಮಾತಾಜಿ. ಈಗ ಹೇಳಿದೆ ಈಗ ಮಾತಾಜಿ. ಹೇಳಿದ್ರು ಮಾತಾಜಿ ಅವರು. ಓಕೆ, ಈಗ ರಾಜೇಶ್ವರಿ ಮಾತಾಜಿ ಹೇಳಿದ್ರು. ರಾಜೇಶ್ವರಿ ಅವರು ಹೇಳಿದ್ರು, ಅವರು ಹೇಳಿದ್ರು. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30 ಹೇಳಿ. ಹಾ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಧನ್ಯವಾದಗಳು ಪ್ರಭುಜಿ, ಚೆನ್ನಾಗಿ ಹೇಳಿದ್ದು. ರೇಖಾ ವಿಜಯಕುಮಾರ್ ಮಾತಾಜಿ. ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಮಾರ್ಕೆಟ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಯಾವ್ದು ಮಾತಾಜಿ? 29 ಮಾತಾಜಿ. 30 ಹೇಳಿ ಮಾತಾಜಿ. ನೀವು 30 ಹೇಳ. ಓಕೆ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು. ದೀಕ್ಷಾ ಪ್ರಭುಜಿ. ದೀಕ್ಷಾ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30 ಹೇಳಿ. ಹಾ ಮಾತಾಜಿ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸ ನಿರಾಶಿ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. ಮಾತಾಜಿ ನಾನು ಹೇಳ. ಹೇಳಿ ಮತ್ತೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾದಾತ್ಮ ಚೇತಸ ನಿರಾಶೇನ ಮಮೋ ಭೂತ್ವಾ ಯುದ್ಧಸ್ವ ವಿಗತ್ವ ಜ್ವರಃ. ಹರೇ ಕೃಷ್ಣ ಮಾತಾಜಿ. ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ್ವ ಜ್ವರಃ. ಹೇಳಿ ಮಾತಾಜಿ. ನಿರಾಶೀರ್ ನಿರ್ಮಮೋ ಭೂತ್ವಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚಂದ್ರಕಲಾ ಮಾತಾಜಿ 29ನೇ ಶ್ಲೋಕ ಹೇಳಿ ನೀವು. ಮಯಿ ಸರ್ವಾಣಿ ಕರ್ಮಾಣಿ. ಅದು ಹೇಳಿದ್ರು ಮಾತಾಜಿ ಅವರು. 29ನೇ ಶ್ಲೋಕ ನೀವು ಹೇಳಿದ್ರು. 29 ಮಾತಾಜಿ. 29 ಮಾತಾಜಿ. 29 ಹೇಳಿ. 97 ಅಂತ ಹೇಳ್ತಿದ್ದಾರೆ ಅವ್ರು. ಎಲ್ಲ 29 ಹೇಳಿದ್ರು. ತಾನ ಕೃಷ್ಣಗೆ ಇಲ್ಲ ಮಾತಾಜಿ. ಹೇಳಿ 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 ಮಾತಾಜಿ. ಡೌಟ್ ಕೇಳಿದ್ರು. ಪ್ರಕೃತಿ ಗುಣ ಸಮೂಢ ಸಂಜತೆ ಗುಣ ಕರ್ಮಸು ತಾನ ಕೃತವಿಂದು ಮಂದಾತ್ ಕೃತ್ಯಸ್ಯ ವಿನ ವಿಚಾರೇತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಸ್ವಲ್ಪ ಎಲ್ಲ ಮಿಸ್ಟೇಕ್ ಬಂತು. ಸಜ್ಜಂತೆ ಸಜ್ಜಂತೆ ಅಂತ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಹೇಳಿಕೊಡಿ ಮಾತಾಜಿ. ಪ್ರಕೃತಿ ಗುಣ ಸಮೂಢ ಅದು ಒಂದೊಂದೇ ಇದ್ರಲ್ಲಿ ಹೇಳಿ ಮಾತಾಜಿ ಅವ್ರಿಗೆ ಸ್ವಲ್ಪ. ಅಲ್ಲ ಅವ್ರಿಗೆ ಸ್ವಲ್ಪ ಇದು ಅವ್ರು ಹೇಳೋದೇ ಆತರ ಇರುತ್ತೆ ಮಾತಾಜಿ. ನಮ್ಗೆ ಅವ್ರ ಭಾಗವತ್ ರೀಡಿಂಗ್ ಅಲ್ಲೂ ಇರ್ತಾರಲ್ಲ ಮಾತಾಜಿ. ಅಟೆಂಡೆನ್ಸ್ ಹೆಸರು ಕರೆದು ನಾವ್ ಹೇಳ್ಬೇಕಾ ಮಾತಾಜಿ? ಅಟೆಂಡೆನ್ಸ್ ಅಂತ ನಾವ್ ಹೆಸರು ಕರೆದ್ರೆ ಹೇಳ್ಬೇಕಾ? ಅಲ್ಲ, ಅಟೆಂಡೆನ್ಸ್ ಲಿಂಕ್ ಹಾಕಿದೀವಿ, ನೀವು ಅದ್ರಲ್ಲಿ ಹಾಕ್ಬೋದು. ಆ ಕ್ಲಿಕ್ ಮಾಡಿದ್ರೆ ನಿಮ್ ಹೆಸರು, ಫೋನ್ ನಂಬರು ಎಲ್ಲ ಕೇಳುತ್ತೆ. ಎಷ್ಟು ರೌಂಡ್ ಇದ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಅಲ್ಲೇ ಬರುತ್ತೆ. ಒಂದೊಂದೇ ಫಿಲ್ಅಪ್ ಮಾಡೋದಷ್ಟೇ. ಈಗ ಯಾರಿಗೆ ಹೇಳಲಿಕ್ಕಿದೆ ಅವರು ಹೇಳಿ. ಯಾರು ಹೇಳ್ಬೇಕು ಅನ್ಸಿದ್ಯೋ ಹೇಳಿ. ಮತ್ತೆ ಭಾಗ್ಯಲಕ್ಷ್ಮಿ ಮಾತಾಜಿ, ಲಕ್ಷ್ಮೀ ಮಾತಾಜಿ, ರಾಜಮ್ಮ ಮಾತಾಜಿ. ಮಾತಾಜಿ ಶ್ಲೋಕ 29 ಹೇಳ್ಬೋದ್ರಿ? ಹೇಳ್ತೀನಿ ಮಾತಾಜಿ. ಹೇಳಿ ಹೇಳಿ. ನಾನು ಹೇಳಬೇಕು ಮಾತಾಜಿ? ಒಬ್ಬೊಬ್ಬರೇ ಹೇಳಿ. ಶ್ಲೋಕ ಹೇಳ ಮಾತಾಜಿ. ಗುಣ ಸಮೂಢಾಃ ಸಜ್ಜಂತೆ ಗುಣ ಕರ್ಮಸು
ತಾನ್ ಕೃಷ್ಣವಿದ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ವಿದೋ ಮಂದಾನ್ ತಾನ ಕೃಷ್ಣವಿದೋ ಮಂದಾನ್ ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಸರಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ 30ನೇ ಶ್ಲೋಕ ಹೇಳ. ಹೇಳಿ ಹೇಳಿ. ಮಹಿ ಸರ್ವಾಣಿ ಕರ್ಮಾಣಿ ಮಯಿ ಸರ್ವಾಣಿ ಮಹಿ ಸರ್ವಾಣಿ ಕರ್ಮಾಣಿ ಸನ್ಯಾಸದಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ಥ ವಿಗತಧರಃ. ಸನ್ಯಸ್ಯಾಧ್ಯಾತ್ಮ ಚೇತಸ, ಅದೊಂದು ಸ್ವಲ್ಪ ಕರೆಕ್ಟ್ ಆಗಿ ಬರ್ಬೇಕು. ಬಾಕಿ ಸರಿ. ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ? ಯಾವ್ದು ಬೇಕಾದ್ರೂ ಹೇಳಿ, ನಿಮ್ಗೆ ಯಾವ್ದು ಬೇಕನ್ಸುತ್ತೆ. ಶ್ಲೋಕ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಾಧ್ಯಾತ್ಮ ಚೇತಸ ನಿರಾಶ್ರೀ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಸನ್ಯಸ್ಯಾಧ್ಯಾತ್ಮ ಅದೊಂದು ಚೂರು ತಪ್ಪಾಗ್ತಿದೆ ಎಲ್ರದ್ದು. ಸನ್ಯಸ್ಯಾಧ್ಯಾತ್ಮ ಸನ್ಯಾಸ್ಯಾಧ್ಯಾತ್ಮ ಚೇತಸ. ಸರಿ ಹೋಯ್ತಾ ಮಾತಾಜಿ? ಈಗ ಬಂತು ನೋಡಿ, ಕರೆಕ್ಟ್. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದ್ರು ಹೇಳಲಿಕ್ಕಿದೆ ಇನ್ನು? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪ್ರಕೃತೆ ಗುಣ ಸಮೂಢಾಃ ಸಂಜೇತ ಗುಣ ಕರ್ಮಸು ತನ್ನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯತ್. ಹರೇ ಕೃಷ್ಣ ಮಾತಾಜಿ. ಅದು ಸಜ್ಜಂತೆ, ಎರಡನೇ ಲೈನು. ಸಜ್ಜಂತೆ ಗುಣಕರ್ಮಸು. ಸಜ್ಜಂತೆ ಗುಣಕರ್ಮಸು. ಮೂರನೇ ಲೈನು. ತಾನ ಕೃಷ್ಣ ವಿದೋ ಮಂದಾನ್. ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯತ್. ಕೃಷ್ಣವಿನ್ನ ವಿಚಾಲಯೇತ್. ಕೃಷ್ಣವಿನ್ನ ವಿಚಾಲಯತ್. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಮಾತಾಜಿ, ನಮ್ಗೆ 5 ಹೆಸರು ಕೊಟ್ಟಿದ್ವಿ ನಮ್ ಕಡೆಯಿಂದ. 6 ಜನದ್ದು. ಯಾರ್ಯಾರು? ಕವಿತಾ ರೆಡ್ಡಿ ಮಾತಾಜಿ, ನಿರ್ಮಲಾ ಮಾತಾಜಿ, ಆಮೇಲೆ ವೆಂಕಟೇಶ್ ಪ್ರಭುಜಿ, ಆಮೇಲೆ ಇನ್ಯಾರು ಕೊಟ್ರು? ಇವ್ರು ಶ್ರವಂತಿ ಮಾತಾಜಿ, ಆಮೇಲೆ ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ. 6 ಜನ ಕೊಟ್ಟಿದ್ರಲ್ಲ, ನಾನು ಹಾಕಿದೀನಿ ಶ್ಲೋಕಗಳು. ಹೇಳ ಬರ್ಕೋತೀರಾ ಅಥವಾ ನಾಳೆ ಹೇಳ? ಮಾಡ್ಕೊಳ್ಳಿ ಈಗ. ಮಾತಾಜಿ 12ನೇ ಅಧ್ಯಾಯ ಕೊಡೋಕ್ಕಾಗತ್ತಾ ಮಾತಾಜಿ? 12ನೇ ಅಧ್ಯಾಯ ಬೇರೆಯವ್ರಿಗೆ ಯಾರಿಗೂ ಹಾಕಿದೀನಿ ನಾನು. ಹೇಳ್ತೀನಿ ತಡೀರಿ. 15 ಹಾಕಿದೀನಿ ಅಂದ್ರಿ? ಏನು 15 ಹಾಕಿದೀನಿ ಅಂದ್ರಿ? 15 ಇವರು ಚಂದ್ರಕಲಾ ಮಾತಾಜಿ. 15 12 ಹಾಕಿದೀರಾ ಮಾತಾಜಿ? ನೋಡಿ, ಶ್ರವಂತಿ ಮಾತಾಜಿಗೆ 14 ಹಾಕಿದೀನಿ. ಶ್ರವಂತಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ರು ಯಾವ್ದಾದ್ರು ಹಾಕಿ ಪರವಾಗಿಲ್ಲ ಅಂದ್ರು, ಅದರಿಂದ ಅವ್ರಿಗೆ 14 ಯಾವ್ದಾದ್ರು ಹಾಕಿದೀನಿ. ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿಗೆ 13 ಹಾಕಿದೀನಿ. ಅವ್ರು ಹೇಳ್ತಾರೆ ಎಲ್ಲ, ಪರವಾಗಿಲ್ಲ. 12 ನೋಡಿ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಇದಾರಾ? 12 ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ನೀವು 18ನೇ ಅಧ್ಯಾಯ ಕೇಳಿದ್ರಲ್ಲ, ಹಾಕಿದೀನಿ. ಫಸ್ಟ್ ಹಾಫ್ 1 ರಿಂದ 39 ಶ್ಲೋಕ. ಸರಿ ಮಾತಾಜಿ.
ಸೋಮವಾರ ಪ್ರಭುಜಿ ಮರಿಬೇಡಿ. ನಿಮ್ದೆಲ್ಲ ಹಾಕಿದ್ದೀನಿ ನಿಮ್ಗೆಲ್ಲ ಹಾಕಿದ್ದೀನಿ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ಹೊಸಬ್ರಲ್ಲ ಇವ್ರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತೇನೆ. ಈ ಗ್ರೂಪ್ ಅವ್ರಿಗೆ ನನಗೆ 12 ಆಗ್ತೀರಾ ಮಾತಾಜಿ? ಕವಿತಾ ರೆಡ್ಡಿಗೆ 12. ಕವಿತಾ ರೆಡ್ಡಿಗೆ ನಾನು ಶುರುಲೇ ಹಾಕಿದ್ದೀನಿ ಮಾತಾಜಿ. 1 2 3 ಬರುತ್ತೆ. ಒಂದ್ ನಿಮಿಷ. ಕವಿತಾ ರೆಡ್ಡಿ ಮಾತಾಜಿ ನಿಮ್ಗೆ 2ನೇ ಅಧ್ಯಾಯ ಶ್ಲೋಕ 37ರಿಂದ 72. ಅಲ್ಲ 12 ಹಾಕ್ಲಿಕ್ಕೆ ಆಗಲ್ವಾ ಮಾತಾಜಿ? 12 ನಾನು ಚೆನ್ನಾಗಿ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದೆ. ಇದು ಬರುತ್ತೆ ಮತ್ತೆ ಆಕ್ಚುಲಿ ಇದೆಲ್ಲ ಈ ಕ್ಲಾಸ್ ಅಲ್ಲಿ ಇದೆಲ್ಲ ನಾನು ಈಗಷ್ಟೇ ಓದ್ತಾ ಇದ್ದೆ. 12 ನಾನು ಯಾವ್ದೋ ಕಾರಣಕ್ಕೋಸ್ಕರ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದೆ. ಮಾತಾಜಿಗೆ ಹಾಕಿದೀನಿ ಮಾತಾಜಿ. ಅವರು ಆಲ್ರೆಡಿ ಒಂದು ನೋಡಿ ಏನಾದ್ರು ನೋಡೋಣ, ಅವ್ರನ್ನ ಕೇಳ್ತೀನಿ. ಅವರು ಎಕ್ಸ್ಚೇಂಜ್ ಮಾಡಿದ್ರೆ ಓಕೆ ಆಯ್ತಾ? ಓಕೆ. ನಾನ್ ನೆನ್ನೆನೆ ನಿಮ್ಮ ನಂಬರು ಕೇಳದೆ ಇವ್ರ ಹತ್ರ, ಮಾತಾಜಿ ಅವ್ರ ಹತ್ರ. ಹೌದಾ? ಅದೇನ್ ಗೊತ್ತಾ, ನಾವು ಆಲ್ರೆಡಿ ಏಕಾದಶಿ ಶ್ಲೋಕಗಳು ಹೇಳ್ಕೊತಾ ಬರ್ತಿದೀವಿ. ಒಂದ್ ಆರ್ಡರ್ ಬಂದ್ಬಿಟ್ಟಿದೆ. ನೆಕ್ಸ್ಟ್ 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 ಅಂತ ಹಾಕ್ತಾ ಇರ್ತೀವಿ ಅಧ್ಯಾಯಗಳನ್ನ. ಆ ತರದ್ರಲ್ಲಿ ಸುಗಂಧಿ ಮಾತಾಜಿಗೆ 12ನೇದ್ ಬಂದಿದೆ. ಅವರು ಓಕೆ ಹೇಳ್ತೀನಿ ಮಾತಾಜಿ ಅಂದ್ರೆ ನಾನು ನಿಮಗೆ ಕೊಡ್ತೇನೆ, ಚೇಂಜ್ ಮಾಡಿ ಕೊಡ್ತೇನೆ. ಯಾಕೆಂದ್ರೆ 12 ಇವಾಗಷ್ಟೇ ಹೊಸ ಸ್ಟಾರ್ಟ್ ಆಗ್ತಿರೋದಲ್ಲ. 12 ಆದ್ರೆ ನಾನು ಚೆನ್ನಾಗಿ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದೀನಿ. ಅದೊಂದೇ ಲೆಸನ್ ನಾನು ಕಂಪ್ಲೀಟ್ ಆಗಿ ಓದ್ಬಿಟ್ಟಿದ್ದೇನೆ. ನೋಡೋಣ ಮಾತಾಜಿ, ನಾಳೆ ಟೈಮ್ ಇದೆಯಲ್ಲ ಕೇಳ್ತೀನಿ ನಾನು ಕ್ಲಾಸ್ ಅಲ್ಲಿ. ಓಕೆ. ಆಮೇಲೆ ಮಂಜುಳಾ ಆರ್ ಮಾತಾಜಿಗೆ 2ನೇ ಅಧ್ಯಾಯ ಮೊದಲ ಭಾಗ 1ರಿಂದ 36 ಶ್ಲೋಕ. 2ನೇ ಅಧ್ಯಾಯ ಮಾತಾಜಿ. ಆಮೇಲೆ ನಿರ್ಮಲಾ ಮಾತಾಜಿ ಸಾಯಿಲಕ್ಷ್ಮಿ ಮಾತಾಜಿಗೆ 1ನೇ ಅಧ್ಯಾಯ ಡಿವೈಡ್ ಮಾಡಿದ್ದೀನಿ. 23 ಶ್ಲೋಕ. ನಿರ್ಮಲಾ ಮಾತಾಜಿ ಇದಾರ? ಇದ್ದೀನಿ, ಹೇಳಿ ಮಾತಾಜಿ. 1ನೇ ಅಧ್ಯಾಯ 2ನೇ ಪಾರ್ಟ್ ನಿಮ್ಗೆ 24ರಿಂದ 46. 24ರಿಂದ ಫಸ್ಟ್ ಅಧ್ಯಾಯ. ಸಾಯಿಲಕ್ಷ್ಮಿ ಮಾತಾಜಿ ನಿಮ್ಗೆ ಫಸ್ಟ್ ಅಧ್ಯಾಯ 1ರಿಂದ 23. ಫಸ್ಟ್ನೇ ಅಧ್ಯಾಯನ ಮಾತಾಜಿ? ಮೊದಲನೇ ಅಧ್ಯಾಯ. ಮೊದಲ್ 3ರಲ್ಲೇ ಕೊಡಿ ಅಂತಂದಿದ್ದಲ್ಲ. ಅಯ್ಯಯ್ಯೋ ಇಲ್ಲ, ನಾನ್ ಯಾವ್ದನ್ನ ಕೊಡಿ ಅಂದೆ. ಹೌದಾ? ತೊಂದ್ರೆ ಇಲ್ಲ, ಬೇಡಿ ಯಾವ್ದಾದ್ರೆ. ಫಸ್ಟ್ನೇದಲ್ಲಿ ಸೆಕೆಂಡ್ 24ರಿಂದ ಮೊದಲ್ 3 ಅಧ್ಯಾಯಲ್ಲೇ ಕೊಡಿ ಅಂತ. ಇಲ್ಲ ನಾನ್ ಹೇಳ್ದೆ ಯಾವ್ದನ್ನ ಕೊಡಿ ಅಂತ. ನೀವು ಹೇಳಿದ್ರೆ 12 13 ಚಿಕ್ಕದ್ ಕೊಟ್ಬಿಡ್ತೀನಿ ಅಂತ ಅಂದ್ರಿ. ಆಯ್ತು ಅಂದೆ. ಇರ್ಲಿ ಬಿಡಿ ಮಾತಾಜಿ. ನೋಡಿ ಪ್ರಿಯಾಂಕಾ ಜುಟ್ಟೂರ್ ನೀವು ಎಕ್ಸ್ಚೇಂಜ್ ಮಾಡೋದಿದ್ರೆ ಅವ್ರಿಗಿದೆ 13. ಅವ್ರು ಯಾವ್ದು? 13. ನೀವ್ ಮಾಡಿ ಮೊದ್ಲೇ ಹೇಳಿದ್ರೆ ನನ್ಗೆ ಸರಿ. ಇಲ್ಲ ಆತರ ಹೇಳ್ಲಿಕ್ ಆಗಲ್ಲ. ಇರೋದೇ ನೀವು ಪ್ರಾಕ್ಟೀಸ್ ಮಾಡಿ ಮತ್ತೆ. ಇವತ್ತಾನೆ ರೀಸೆಂಟ್ ಆಗಿ ಮಾಡಿದೀವಲ್ಲ. ಆಯ್ತಾಯ್ತಾಯ್ತು. ಇದೇ ಲಿಂಕ ಮಾತಾಜಿ? ಇಲ್ಲ ಬೇರೆ ಲಿಂಕ್ ಅದು. ನಾನು ಇವ್ರಿಗೆ ಪ್ರವೀಣ ಮಾತಾಜಿಗೆ ತಿಳಿಸ್ತೀನಿ, ಅವ್ರು ಹಾಕಿ. ಮಾತಾಜಿ ನನ್ನ ಹೆಸರು ಇದ್ರಲ್ಲೇ ಹಾಕ್ತೀರಾ ಲಿಂಕು? ಈ ಗ್ರೂಪ್ ಅಲ್ಲೇ ಹಾಕ್ತೀನಿ. ಇಲ್ಲ ನಿಮ್ಗೆ ಇಂಡಿವಿಜುವಲ್ ಆಗಿ ಕಳಿಸ್ಕೊಡ್ತೀನಿ ಲಿಂಕ್. ಈ ಗ್ರೂಪ್ ಅಲ್ಲಿ ನನ್ನ ಹೆಸರು ಗ್ರೂಪ್ ಅಲ್ಲಿ ಇಲ್ಲ ಮಾತಾಜಿ. ಹೌದಾ? ನಿಮ್ದೆಲ್ಲ ನಂಬರ್ ನಾಳೆ ಕೊಡಿ. ನಿಮ್ ನಂಬರ್ ಹೇಳಿ ನನಗೆ. 97 ನಿರ್ಮಲಾ ಮಾತಾಜಿನಾ? ಅಂದಿದೆ ಮಾತಾಜಿ ಗ್ರೂಪ್ ಅಲ್ಲಿ. ಯಾರ್ದು ಗ್ರೂಪ್ ಅಲ್ಲಿ? ನಾನು ಕವಿತಾ ರೆಡ್ಡಿ ಕವಿತಾ ರೆಡ್ಡಿ. ಒಂದ್ ನಿಮಿಷ. ಕವಿತಾ ರೆಡ್ಡಿ ನಂಬರ್ ಹೇಳಿ ಮಾತಾಜಿ ನಿಮ್ದು. ಹೇಳಿ ನಂಬರ್ ಹೇಳಿ. 9740 ಹೇಳಿ. 0 ಕಟ್ಟೆ ಆಯ್ತು. 340 ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾತಾಜಿ. 9740 ಮತ್ತೆ 35 350 ಮಾತಾಜಿ. 974035 ನಾ? 350 340. ಓಕೆ.
ಇದು ನಮ್ಗೆ ನೇತ್ರ ಮಾತಾಜಿದಲ್ಲ ಇವಾಗ ಸಾಯಂಕಾಲ ಹೇಳಿದ ಮಾತಾಜಿ ಇದು ನೇತ್ರ ಮಾತಾಜಿ ಇದೆ. ಹೌದಾ ಸರಿ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಕ್ಲೋಸ್ ಮಾಡೋಣ. ಹಾ ಮಾತಾಜಿ ಧನ್ಯವಾದಗಳು ಎಲ್ಲರಿಗೂ. ಎಲ್ಲರಿಗೂ ಚಾಟ್ ಬಾಕ್ಸ್ ಧನ್ಯವಾದಗಳು. ಅಲ್ಲಿ ಹಾಕಿದ್ದೀನಿ. ಹಾ ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಿರುವ ಅನಂತ ವೈಷ್ಣವ ವೃಂದಕ್ಕೂ ಜೈ. ಶ್ರೀರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದಿ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ನಾಳೆ 7:30ಗೆ ಜಾಯಿನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ನನ್ನ 12 ಬರೋ ತರ ನೋಡಿ ಮಾತಾಜಿ. ಅಧ್ಯಾಯ 12 ಬರೋ ತರ ನೋಡಿ ಮಾತಾಜಿ. ನೋಡ್ತೀನಿ ಮಾತಾಜಿ, ಟ್ರೈ ಮಾಡ್ತೀನಿ. ಅವ್ರಿಗೆ ಒಪ್ಕೊಂಡ್ರೆ ನಾನ್ ನಿಮ್ಗೆ ಟ್ರೈ ಮಾಡಿ ಮಾತಾಜಿ. ಇದಂದ್ರೆ ಸುಮಾರು ಸತಿ ಓದ್ಕೋಬೇಕು. ಹಾಕಿರೋದ್ರಿಂದ ಅದನ್ನ ಡಿಸ್ಟರ್ಬ್ ಮಾಡಕ್ ಆಗಲ್ಲ. ತರ ಕೇಳಕ್ಕೆ ನೋಡೋಣ. ಅವ್ರು ಹೂ ಅಂದ್ರೆ ಮಾಡ್ಕೊಡ್ತೀನಿ. ಯಾಕೆಂದ್ರೆ ಅವರು ಅಲ್ಲಿಂದ ಅಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲ ಅಂದ್ರೆ ಲಾಸ್ಟ್ ಏಕಾದಶಿಲಿ 11ನೇ ಅಧ್ಯಾಯ ಓದಿದ್ದಾರೆ ಅವರು. ಸೊ ಈಗ 12 ಬಂದಿದೆ ಅಂದ್ರೆ ಒಂದ್ ಆರ್ಡರ್ ಅಲ್ಲಿ ಬರ್ತಾ ಇದೀವಿ ಮಾತಾಜಿ. ನಿಮ್ಮನ್ನ ಈಗ ಸೇರ್ಸಿರೋದು ನಾವು. ಅದರಿಂದ ಇವಾಗ ನಿಮ್ಗೆ ಯಾವ್ದು ಸಿಗತ್ತೋ ಅದನ್ನ ಹೇಳ್ಬೇಕು. ನೆಕ್ಸ್ಟ್ ನೀವು ನಮಗೂ ಬೇಕು ಕಂಟಿನ್ಯೂಸ್ ಆಗಿ ಹೇಳ್ತೀನಿ ಅಂದ್ರೆ ನಿಮ್ದು ಅಲ್ಲಿ ಫ್ಲೋ ಸರಿ ಆಗತ್ತೆ. ಕಂಟಿನ್ಯೂ ಮಾಡ್ತೀವಿ. ಈಗ ಸಡನ್ ಆಗಿ ಇವಾಗ ಹಂಗಾದ್ರೆ ಅದು ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಇವಾಗ ನಾನು ಯಾವ್ದು ಹೇಳೋದು? ಮೊದಲನೇ ಅಧ್ಯಾಯ ಫಸ್ಟ್ ಪಾರ್ಟ್ ಕಲ್ತೀರಿ ನೀವು. ಏನ್ ತೊಂದ್ರೆ ಇಲ್ಲ. ಮೊನ್ನೆ ಓದಿದ್ದೀರ. ಯಾರು ನಿರ್ಮಲ ಅಲ್ವಾ? ಯಾರು ಕೇಳಿದ್ದೀಗ? ಅಲ್ಲ, ನಾನು ಕವಿತಾ ರೆಡ್ಡಿ. ನಿಮ್ದು ಹೇಳಿದ್ನಲ್ಲ. ಅಧ್ಯಾಯ ಮಾತಾಜಿ. ಅದನೇ ಅಧ್ಯಾಯ. 2ನೇ ಅಧ್ಯಾಯ ನಿಮ್ದು. 2ನೇ ಅಧ್ಯಾಯ ಸೆಕೆಂಡ್ ಪಾರ್ಟಾ ಫಸ್ಟ್ ಪಾರ್ಟಾ? ಫಸ್ಟ್ ಪಾರ್ಟ್ ಅಂತ ನಿಮ್ಗೆ. ಫಸ್ಟ್ ಪಾರ್ಟ್ ಅಲ್ಲ, ಸೆಕೆಂಡ್ ಪಾರ್ಟ್. 37ರಿಂದ 72 ಬರ್ಕೊಳ್ಳಿ. 37ರಿಂದ 72. ರಿಂದ 72. 2ನೇ ಅಧ್ಯಾಯ. ಸರಿ ಇನ್ನು 3 ದಿವಸ ಟೈಮ್ ಇದೆಯಲ್ಲ, ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಮಾತಾಜಿ ನಾವ್ ಹೇಳ್ಬೋದಾ? ಈ ಸಲಿಗೆ ಆಯ್ತು ಮಾತಾಜಿ. ತುಂಬಾ ಜನ ಆಗೋಗಿದ್ದಾರೆ. ನೆಕ್ಸ್ಟ್ ಟೈಮ್ ನೋಡೋಣ. ನೀವ್ ಜಾಯಿನ್ ಆಗಿ, ಲಿಂಕ್ ಹಾಕಿರ್ತೀನಿ. ಜಾಯಿನ್ ಆಗಿ ಆಮೇಲೆ ನೆಕ್ಸ್ಟ್ ನೀವು ಸೇರ್ಕೋಬಹುದು. ಮಾತಾಜಿಗ್ ಮಾತಾಡಿ, ನೇತ್ರ ಮಾತಾಡಿ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ನೇಮ್ಸ್ ಇಸ್ಕೊಡಿ ಅಂದ್ರೆ ನಾನು ಕಲೆಕ್ಟ್ ಮಾಡ್ತೀನಿ. ಸರಿ. ನೆಕ್ಸ್ಟ್ ಏಕಾದಶಿಗೆ ಹಾಕ. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು.